ತುಳುನಾಡ ರಂಗಪಳ್ಳಿ ರವಿ ರಾಮಕುಂಜ ಅವರು ಸುಮಾರು 20 ವರ್ಷಗಳಿಂದ ರಂಗಭೂಮಿ ಮತ್ತು ಚಲನಚಿತ್ರ ಕಲಾವಿದರಾಗಿದ್ದಾರೆ. ರಂಗಭೂಮಿ ಮತ್ತು ಚಲನಚಿತ್ರದಲ್ಲಿ ಅವರ ಶ್ರೇಯಸ್ಸನ್ನ ಕಂಡು ಕೆಲವರು ಮತ್ಸರದಿಂದ ತೇಜೋವಧೆ ಮಾಡುವುದಕ್ಕೆ ಪ್ರಯತ್ನಿಸುತ್ತಿದ್ದಾರೆ ಎಂದು ದಲಿತ ಸಂಘ ಆರೋಪಿಸಿದೆ. ಈ ಬಗ್ಗೆ ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರಾಜು ಹೊಸಮಠ ಅವರು, ರವಿ ರಾಮಕುಂಜರ ಬೆಳವಣಿಗೆಯನ್ನ ಕುಂಠಿತಗೊಳಿಸುವುದಕ್ಕೆ ತೇಜೋವಧೆ ಮಾಡುವ ಷಡ್ಯಂತ್ರ ಮಾಡುತ್ತಿದ್ದಾರೆ. ಕಲಾವಿದರಾಗಿ ಸಮಾಜಕ್ಕೆ ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವ ಮೂಲಕ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಅಂಥವರನ್ನ ತೇಜೋವಧೆ ಮಾಡುವುದು ಸರಿಯಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲಿಯಾದರೂ ರವಿ ರಾಮಕುಂಜರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದು ಅವಮಾನಿಸಿದ್ರೆ, ತೇಜೋವಧೆ ನಡೆಸಿದ್ರೆ ದಲಿತ ಸಂಘಟನೆಗಳು ಎಚ್ಚೆತ್ತುಕೊಳ್ಳಬೇಕಾಗ್ತದೆ ಎಂದು ಹೇಳಿದರು. ಎಲ್ಲ ನೀವು ಕಂಡಿರಬಹುದು, ನಮ್ಮ ರವಿ ರಾಮಕುಂಜ ತುಳುನಾಡ ರಂಗಬಳ್ಳಿ ಬಿರುದು ಪಡೆದ ಹಾಸ್ಯ ನಟರು. ಅವ್ರ ಬಗ್ಗೆ ಹಿಂದೂ ಸಂಘಟನೆಗಳು ಪದೇ ಪದೇ ಅವ್ರ ಮೇಲೆ ಅವರನ್ನು ತೇಜೋವಧೆ ಮಾಡಿ ಅವ್ರ ಮೇಲೆ ಪ್ರಕರಣ ದಾಖಲಿಸ್ತಾ ಇದ್ದಾರೆ. ಅದನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೇವೆ ದಲಿತ ಸಂಘಟನೆಯವರು. ಯಾಕಂತ ಹೇಳಿದರೆ ನಮಗೆ ತುಂಬ ನೋವಾಗಿದೆ. ಒಂದು ಸಾರಿ ಇತ್ತೀಚೆಗೆ ಅವರು ಹರಿಪ್ರಸಾದ್ ನೆಲ್ಲಿಕಟ್ಟೆ ಅಂತ ಹೇಳುವವರು ಅವ್ರ ಮೇಲೆ ದೂರು ದಾಖಲು ಮಾಡಿದ್ರು. ಅದಕ್ಕಿಂತ ಮೊದಲೇ ನಾನು ಅವರಿಗೆ ಹೇಳಿದ್ದೆ, ಅದು ಕೂತು ಮಾತಾಡುವ, ಅವ್ರು ನಮ್ಮವರೇ, ನಮ್ಮ ದಲಿತ ಸಮುದಾಯದ ಹುಡುಗ, ಅದನ್ನು ಕೂತು ನಾವು ಬಗೆಹರಿಸೋಣ ಅಂತ ಹೇಳಿದ್ದೆ. ಅದಕ್ಕೆಲ್ಲದಕ್ಕೂ ಒಪ್ಪಿಕೊಂಡು ಓಕೆ ಅಂತ ಹೇಳಿ ಮತ್ತು ಮಾರನೇ ದಿನ ಎಲ್ಲ ಸಂಘಟನೆಯವರು ಸೇರಿ ಅವರು ಬಾಲಚಂದ್ರ ಸರಕ್ಕೆ ಅವರೆಲ್ಲರೂ ಸೇರಿ ಪ್ರಕರಣ ದಾಖಲಿಸಿದರು. ಅಂದರೆ FIR ಆಗಲಿಲ್ಲ, ಅವ್ರ ಮೇಲೆ ನಗರ ಠಾಣೆಯಲ್ಲಿ ಕೇಸ್ ದಾಖಲಿಸಿದರು. ಹಾಗೆ ಅವ್ರು ಬಂದು ಮುಚ್ಚಳಿಗೆಲ್ಲ ಬರೆದು ಇನ್ನೂ ಆ ಸ್ಕಿಟ್ ಇತ್ತು, ಒಂದು ಕೃಷ್ಣನ ವೇಷ ಹಾಕಿ ಒಂದು ಅಪಹಾಸ್ಯ ಮಾಡಿದರು. ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಆಯ್ತು ಅಂತೇಳಿ ಇವತ್ತು ಆರೋಪ. ಅದಕ್ಕೆ ಇವರು ನಗರ ಠಾಣೆಯವರು ಅವರನ್ನು ಕರೆಸಿ ಅವರನ್ನು ಮುಚ್ಚಳಿಗೆ ಬರೆಸಿ, ಇಂದ ಆ ಸ್ಕಿಟ್ಟನ್ನು ನಾವು ಕಟ್ ಮಾಡ್ತೇವೆ, ಅದರಲ್ಲಿ ಸ್ವಲ್ಪ ಡಯಲಾಗ್ ಉಂಟು, ಆ ಡಯಲಾಗ್ ಕಟ್ ಮಾಡ್ತೇವೆ, ಆಮೇಲೆ ಅದು ಮತ್ತೊಂದು ಇದುಂಟು, ಒಂದು ಅಪ್ಪಿಕೊಳ್ಳಕ್ಕೆ ಹೋಗುವಂಥದ್ದು ಕೃಷ್ಣನ ವೇಷದಲ್ಲಿ ಒಂದು ಡಯಲಾಗ್ ಉಂಟು, ಅದನ್ನು ನಾವು ಕಟ್ ಮಾಡ್ತೇವೆ ಅಂತೇಳಿ ಒಪ್ಪಿಕೊಂಡು ಮುಚ್ಚಳಿಗೆ ಬರೆದು ಹೋದರು. ತದಾದ ನಂತರ ವಾಪಸ್ ಇವರು ಹರಿಪ್ರಸಾದ್ ನೆಲ್ಲಿಕಟ್ಟೆಯವರು ಅದು ಫೇಸ್ಬುಕ್ ಡೌನ್ಲೋಡ್ ಮಾಡಿ ನೀವು ಹೀಗೆ ಬಿಡಬಾರ್ದು, ನಾವು ಹಿಂದೂ ಸಂಘಟನೆಗಳ ಮುಖಂಡರು ಹೇಳಿದ್ದೀರಿ, ಆದಷ್ಟು ಬೇಗ ಎಲ್ಲರೂ ನೀವು ಖಂಡಿಸಬೇಕು ಅಂತೇಳಿ ವಾಪಸ್ ಅವರು ಫೇಸ್ಬುಕ್ ಡೌನ್ಲೋಡ್ ಮಾಡಿದ್ರು. ಅದಾದ ನಂತರ ಇದೆಲ್ಲ ಇತ್ಯರ್ಥ ಆಗಿ ವಾಪಸ್ ಒಂದು 15-20 ದಿನ ಕಳೆದ ಮೇಲೆ ಇವರು ಬೇರೊಂದು ಹಿಂದೂ ಬಜರಂಗ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದವರು ವಾಪಸ್ ಕಂಪ್ಲೇಂಟ್ ಕೊಟ್ಟರು. ಹಾಗೆ ಅವ್ರ ಮೇಲೆ ಈಗ ಅವರಿಗೆ ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗಿದ್ದಾರೆ. ಹಾಗಿರುವಾಗ ಅವರಿಗೆ ತುಂಬ ತೊಂದರೆ ಆಗ್ತಾ ಉಂಟು. ಹಾಗೆ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಅವರಿಗೆ ಇಷ್ಟ ಆಗ್ತಿಲ್ಲ. ಇದನ್ನು ನಾವು ಖಂಡಿಸ್ತಿದ್ದೇವೆ. ಯಾಕಂತ ಹೇಳಿದರೆ ಅದು ಯೂಟ್ಯೂಬಲ್ಲಿ ಬಂದು ಸಾಧಾರಣ 15 ವರ್ಷ ಆಯಿತು. ಮೊನ್ನೆ ಇತ್ತೀಚೆಗೆ ಸತೀಶ್ ಬಂದಾಳೆ ಅಂತ ಮಂಗಳೂರಲ್ಲಿ ಒಂದು 1 ಗಂಟೆ ಪ್ರೋಗ್ರಾಮ್ ಇತ್ತು, ಅದು ಒಂದು ಪ್ರಹಸನ. ಅದರಲ್ಲಿ ಇವರಿಗೆ ರವಿ ರಾಮಕುಂಜ ಅವರಿಗೆ ನಿರ್ದೇಶಕರು, ಡೈರೆಕ್ಟರ್ ಯಾವ ಥರ ಹೇಳ್ಕೊಡ್ತಾರೆ, ಯಾವ ಡೈರೆಕ್ಷನ್ ಮಾಡಲಿಕ್ಕೆ ಹೇಳ್ತಾರೆ ಅದನ್ನು ಇವರು ಮಾಡಿದ್ದಾರೆ ಅಷ್ಟೇ. ಯಾಕಂತ ಹೇಳಿದ್ರೆ ಡೈರೆಕ್ಟರ್ ಹೇಳಿದ್ದನ್ನು ಇವರು ಮಾಡಲೇಬೇಕು, ಅದಕ್ಕೋಸ್ಕರ ಮಾಡಿದ್ದಾರೆ. ಆದರೂ ಇದನ್ನು ದೊಡ್ಡ ಮಟ್ಟದಲ್ಲಿ ಇಶ್ಯೂ ಮಾಡಿ, ಅದು ಅಲ್ಲದೆ ಆ ಸ್ಕಿಟ್ ಮಾಡುವಲ್ಲಿ 4 ಜನ ಇದ್ದಾರೆ. ಅದರಲ್ಲಿ ನಮ್ಮ ದಲಿತ ಸಮುದಾಯದ ರವಿ ರಾಮಕುಂಜ ಅವರನ್ನೊಬ್ಬರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದು ನಮಗೆ ಅತೀವ ಬೇಜಾರಾಗಿದೆ. ಯಾಕಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವಲ್ಪ ಹೆಸರುವಾಸಿಯಾಗಿ ಈಗ ತುಂಬ ಎತ್ತರಕ್ಕೆ ಬೆಳೀತಾ ಇದ್ದಾರೆ ರವಿ ರಾಮಕುಂಜ. ಹೀಗಿರುವಾಗ ಅವರನ್ನೇ ಟಾರ್ಗೆಟ್ ಮಾಡಿ ಅವರನ್ನು ಕಾಲೆಳೆಯುವಂಥ ವಿಷಯ ಮಾಡ್ತಿದ್ದಾರೆ. ಅದು ನಮಗೆ ತುಂಬ ಬೇಜಾರಾಗಿದೆ. ಯಾಕಂದರೆ 4 ಜನ ಇದ್ದದರಲ್ಲಿ ಈಗ ಎಲ್ಲ ಕಡೆ ಈಗ 2 ಸಲ ಪುತ್ತೂರು ಠಾಣೆಯಲ್ಲಿ ಕೇಸ್ ಆಯಿತು, ಇವ್ರ ಮೇಲೇ ಆಗಿತ್ತು, ರವಿ ರಾಮಕುಂಜ ಒಬ್ಬರನ್ನೇ. ಅವ್ರು ಬೇಗ 4 ಜನ ಇದ್ದರು, ಅವ್ರನ್ನ ಕೂಡ ಹೆಸರು ಸೇರಿಸಬಹುದು. ಅವರ ಹೆಸರು ಬಿಟ್ಟು ಇವರನ್ನು ಒಬ್ಬರನ್ನು ಇದು ಮಾಡ್ತಾ ಇದ್ದಾರೆ. ಅದು ನಮಗೆ ಬೇಜಾರಾಗಿದೆ. ಹೀಗಿರುವಾಗ ನಾವು ಸ್ವಲ್ಪ ಈಗ ಸ್ಟೇಷನ್ಗೆ ಮನವಿ ಕೊಡ್ತೇವೆ, ವಿನಂತಿ ಮಾಡ್ತೇವೆ, ಆದಷ್ಟು ಬೇಗ ಅವರಿಗೆ ಅವ್ರ ಬಗ್ಗೆ ಕಾನೂನು ಕ್ರಮ ಕೈಗೊಂಡು ಅವರಿಗೆ ಮುಂದಕ್ಕೆ ತೊಂದರೆ ಆಗಬಾರ್ದು. ನಮ್ಮದಷ್ಟೇ, ನಮ್ಮದು ಉದ್ದೇಶ ಬೇರೆ ಏನಿಲ್ಲ. ರವಿ ರಾಮಕುಂಜ ಅವರಿಗೆ ಮುಂದಕ್ಕೆ ತೊಂದರೆ ಆಗಬಾರ್ದು. ಹಾಗಿರುವಾಗ ನಾವು ಇದನ್ನು ಖಂಡಿಸ್ತಾ ಇದ್ದೇವೆ. ಅವ್ರು ಮಾಡಿದ್ದನ್ನು ನಮಗೆ ತುಂಬ ಬೇಜಾರಾಗಿದೆ ಅಷ್ಟೇ. ಪ್ರೋಗ್ರಾಮ್ ಆಯೋಜಕರ ಮೇಲೆ ಎಲ್ಲ ಹರಿಪ್ರಸಾದ್ ಅವರು ಇಷ್ಟು ದೊಡ್ಡ ಇಶ್ಯೂ ಮಾಡಲಿಕ್ಕೆ ಹರಿಪ್ರಸಾದ್ ನೆಲ್ಲಿಕಟ್ಟೆ ಅವರ ಕಾರಣ. ಸುದ್ದಿಗೋಷ್ಠಿಯಲ್ಲಿ ಅಂಬೇಡ್ಕರ್ ಆಪದ್ಬಾಂಧವ ಸಂಘಟನೆಯ ಶಾಂತಪ್ಪ ನರಿಮೊಗರು,
ಉಪ್ಪಿನಂಗಡಿ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಸೋಮನಾಥ್, ಆನಂದ ಅಲೀರಾ, ಶಿವಪ್ಪ ದೋಳಾಡಿ ಹಾಜರಿದ್ದರು. ಪ್ರವೀಣ್, ವಿ4 ನ್ಯೂಸ್, ಪುತ್ತೂರು.